ಹರೇ ಕೃಷ್ಣ ಮಾತೆಗಳ ಸ್ವಾಗತ ಸುಸ್ವಾಗತ. ಶ್ರೀಮದ್ ಭಾಗವತಂ 2ನೇ ಸ್ಕಂದ 4ನೇ ಅಧ್ಯಾಯ 1ನೇ ಶ್ಲೋಕ. ಯಥಾ ಗುಣಾಂತು ಪ್ರಕೃತೆ ಯುಗಪತ್ ಕ್ರಮಶ ಅಪಿವ ವಿವರ್ತಿ ಭೂರಿಶತು ಏಕ ಕುರುವಾನ್ ಕರ್ಮಾಣಿ ಜನ್ಮಭಿ. ಅನುವಾದ ಬೈ ಡಿವೈನ್ ಗ್ರೇಸ್ ಅಭಯ ಚರಣ ಆನಂದ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಕಿ ಜೈ. ಪ್ರಕೃತಿ ಗುಣಗಳೊಡನೆ ತಾನೊಬ್ಬನೇ ಕ್ರಿಯಾಶೀಲನಾಗಿರಲಿ ಅಥವಾ ಏಕಕಾಲದ ಅನೇಕ ರೂಪಗಳಾಗಿ ವಿಸ್ತೃತಗೊಳ್ಳಲಿ ಅಥವಾ ಪ್ರಕೃತಿ ಗುಣಗಳ ನಿರ್ದೇಶನ ನಿರಂತರವಾಗಿ ವಿಸ್ತೃತಗೊಳ್ಳುತ್ತಿರಲಿ, ದೇವೋತ್ತಮ ಪರಮೇಶ್ವರನು ಒಬ್ಬನೇ. ಪ್ರಕೃತಿ ಗುಣವನ್ನ ಮೋಡ್ಸ್ ಆಫ್ ಮೆಟೀರಿಯಲ್ ನೇಚರ್. ಅಂಚ ಭಗವಂತೆ ಪ್ರಕೃತಿ ಗುಣಗಳ ನಿರ್ದೇಶನ ಆಗಿ ನಿರಂತರವಾಗಿ ವಿಸ್ತೃತಗೊಳ್ಳುತ್ತಿರಲಿ. ಭಗವಾದ ಪ್ರಕೃತಿ ಗುಣಗಳೊಡನೆ ತಾನೊಬ್ಬನೇ ಕ್ರಿಯಾಶೀಲನಾಗಿರಲಿ. ಆಯ್ತೊಟ್ಟಿಗೆ ಆಕ್ಟ್ ಮಾಡ್ಬೋದು ಪ್ರಕೃತಿ ಅದೊಟ್ಟಿಗೆ ಬೊಕ್ಕ ಪ್ರಕೃತಿ ಗುಣಗಳ ನಿರ್ದೇಶನ ನಿರಂತರವಾಗಿ ವಿಸ್ತೃತಗೊಳ್ಳುತ್ತಿರಲಿ. ಮೋಡ್ಸ್ ಆಫ್ ಮೆಟೀರಿಯಲ್ ನೇಚರ್ ಬಂದಾಗ ಈ ಮೂಜು ಗುಣ ఆయన ಒಂಜಿ ಶಕ್ತಿ అయిన ಮಹಾಮಾಯೆ ಅಲ್ಡೋಪುನು ಮೂಜಿ ಅಂಡ್ ಆಲ್ ಭಗವಂತನ ಶಕ್ತಿದ ಶಕ್ತಿ ಎಕ್ಸ್ಪಾನ್ಷನ್ ಬಂದಾಗ ರಾಧಾರಾಣಿನ ಎಕ್ಸ್ಪಾನ್ಷನ್ ಮಹಾಮಾಯೆ ದೇವಿ ಅಂಜಾದ ಒಂದು ಮಾತ ఆయన ಕಂಟ್ರೋಲ್ಡೇ ಉಂಡು, ಕೃಷ್ಣನ ಕಂಟ್ರೋಲ್ಡೇ ಉಂಡು. ತಾನು ಅಥವಾ ಏಕಕಾಲ ಅನೇಕ ರೂಪಗಳಾಗಿ ಬೊಕ ಭಗವಂತೆ ಅನ್ಲಿಮಿಟೆಡ್ ರೂಪೋಡು ಎಕ್ಸ್ಪಾಂಡ್ ಆಗ. ಭಗವಂತಗೆ ಲಿಮಿಟ್ ಇಜ್ ಏತ್ಲ ಅವಲಿ ಏತ್ಲ ಅನ್ಲಿಮಿಟೆಡ್ ಅವಲಿ ಏತ್ಲ ಆಡ ಎಂಚಿನ ಬಂದಾಗ ಸೇಮ್ ಭಗವಂತದ ಎಕ್ಸ್ಪಾಂಡ್ ಆಂಡಲ್ಲ. ನೆಕ್ಸ್ಟ್ ಶ್ಲೋಕ ಬರ್ಬೋದು. ಐಟ್ ಡಿಫ್ರೆನ್ಸ್ ಇಜ್ಜಿಗೆ ಡಿಫ್ರೆನ್ಸ್ ಇಜ್ ಭಗವಂತನ ಎಕ್ಸ್ಪಾನ್ಷನ್ ಮಸ್ತ್ ಎಕ್ಸ್ಪಾನ್ಷನ್ ಆಪೆ ರೂಪಗಳು ವಿಸ್ತೃತಗೊಳ್ಳಿ ಅಥವಾ ಪ್ರಕೃತಿ ಗುಣ ನಿರ್ದೇಶನ ಒವ್ವೇ ನೆಟ್ಟಲ್ಲ ಆಂಗಲ್ಲ ಆಯೆ ದೇವೋತ್ತಮ ಪರಮೇಶ್ವರನು ಒಬ್ಬನೇ ಪನ್ನಗ ಆ ಒರಿಯರ್ದು ಎಕ್ಸ್ಪಾನ್ಷನ್ ಆಪೆ ಮಾತ. ನೆಕ್ಸ್ಟ್ ಶ್ಲೋಕ ಹೋಗಿ ಶ್ಲೋಕ 10. ವಿಚಿಕಿತ್ಸಿತಾಂ ಏತದ್ಮೇ ಪ್ರವಿತು ಭಗವಾನ್ ಯಥಾ ಶಾಬ್ದೇ ಬ್ರಹ್ಮಣಿ ನಿಷ್ಣಾತ ಪರಸ್ಮಿಂಚ ಭವಾನ್ ಖಲು. ಅನುವಾದ ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣ ಅರವಿಂದ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಕಿ ಜೈ. ಈ ಎಲ್ಲಾ ಸಂದೇಹಗಳಿಂದ ಕೂಡಿದ ಪ್ರಶ್ನೆಗಳನ್ನು ದಯವಿಟ್ಟು ಪರಿಹರಿಸಿ, ಏಕೆಂದ್ರೆ ನೀವು ವೈದಿಕ ಸಾಹಿತ್ಯದಲ್ಲಿ ಅಪಾರ ಜ್ಞಾನಿಗಳು ಮತ್ತು ದಿವ್ಯ ಸಾಕ್ಷಾತ್ ಹೊಂದಿದವರು ಮಾತ್ರವಲ್ಲದೆ ಭಗವಂತನ ಮಹಾನ್ ಭಕ್ತರು ಆಗಿದ್ದೀರಿ. ಆದ್ದರಿಂದ ನೀವು ದೇವೋತ್ತಮ ಪುರುಷರಂತೆ ಆಗಿದ್ದೀರಿ. ಮೂಲದ ಪರೀಕ್ಷಿತ್ ಮಹಾರಾಜ್ ಶುಕಮುನಿಗೆ ಬಂದ್ಬಿನಿ ಎನ್ನ ಮಸ್ತ್ ಪ್ರಶ್ನೆ ಉಂಡು, ಹಿಂಗ್ ಮಸ್ತ್ ಡೌಟ್ಸ್ ಉಂಡು, ಸಂದೇಹನ ಡೌಟ್ಸ್ ಅಂಚ ಎನ್ನ ಪ್ರಶ್ನೆ ಎನ್ನ ಡೌಟ್ಸ್ ಮುಂದೇನು ಮಾತು ಸಾಲ್ವ್ ಮಾಡ್ಲೆ ಪರಿಹರಿಸಿ. ದಾಯಿಗ್ ಪರೀಕ್ಷಿತ್ ಮಹಾರಾಜ್ ಶುಕಮುನಿಡ ಅವನೇನಕೇನೊಂದು ಲೇರ್ ದಾಯ ಬಂದಾಗ ಇರ್ ಮಲ್ಲ ಜ್ಞಾನಿ ಖಾಲಿ ಜ್ಞಾನಿ ಆಯ್ತು, ಇರೇಗ ಸಾಕ್ಷಾತ್ಕಾರ ಉಂಟು. ಇದು ಒಂದು ವಿಷಯ ಬಂತ, ಒಂದು ವಿಷಯ ಮಸ್ತ್ ಗಮನ ಕೊಡ್ದಕ್ಕೆ ಏನ್ಲೆ ಮಸ್ತ್ ಇಂಪಾರ್ಟೆಂಟ್. ಇತ್ತವರಿಗೆ ಭಕ್ತಿಗೆ ಬತ್ತೆ, ಅವ್ರಿಗೆ ಬಿಗಿನರ್ ಭಕ್ತಿಗೆ ಬತ್ತೆ.
ಭಕ್ತಿಗೆ ಬರ್ತದೆ ಒಂದು ಸಮಯ ದೇವಸ್ಥಾನ ಇರ್ತೆ ಬುಕ್ಕದಾಂಡ್ ಬೊಕ್ಕ ಆ ದೇವಸ್ಥಾನ ಬಿಡ್ದು ಪೋಯ್ ಇತ್ತ ದೇವಸ್ಥಾನ ಉಪ್ಪನಾಗ ದಾದಾಪನ ಬಂದಾಗ ದೇವಸ್ಥಾನ ಉಪ್ಪನಾಗ ಭಗವಂತ ಅನ್ಪೋಯ್ ರಿಯಲೈಸೇಷನ್ ಕೊರ್ಪೆ ಸಾಕ್ಷಾತ್ಕಾರ ರಿಯಲೈಸೇಷನ್ ಇತ್ತೆ ಒಂದು ರಿಯಲೈಸೇಷನ್ ಸಾಕ್ಷಾತ್ಕಾರ ಏಪಾಯ ಅಪರಾಧ ಮನ್ಪೆ ಸೀನಿಯರ್ ಡ್ಯೂಟೀಸ್ ವೈಷ್ಣವ ಅಪರಾಧ ಅಪಗ ರಿಯಲೈಸೇಷನ್ ಪೋಪುಣಿಗೆ ಸೇವೆ ಮನ್ಪುಣ ಚೂರು ರಿಯಲೈಸೇಷನ್ ಭಗವಂತ ಕೊರ್ಪೆ ಮಸ್ತ್ ಮಸ್ತ್ ಸೇವೆ ಮಂತ್ರ ಮಸ್ತ್ ತಿಕ್ಕೊಂಡು ಐಕಿಂಗ್ಲು ಸೀನಿಯರ್ ಡ್ಯೂಟೀಸ್ ಅಂಡರ್ ಉಪ್ಪುಂದಾಯ ಬಂದಾಗ ಅಕಡ ಮಸ್ತ್ ರಿಯಲೈಸೇಷನ್ ಉಂಟು ಅಂಚಾದ ಅಕ್ಕಳೊಟ್ಟಿಗೆ ಉಪ್ಪುನಾಗ ದಾದಾಪುಂಡು ಅಪರಾಧ ಮನ್ಪೆರ ಬಲ್ಲಿ ದೈವನ 10 ಅಪರಾಧ ಒಂಜಿನ ಅಪರಾಧ ಎಂಚಿನ ಬಂದಾಗ ಟು ಬ್ಲಾಸಮ್ ದ ಡ್ಯೂಟೀಸ್ ಹೂ ಹ್ಯಾವ್ ಡೆಡಿಕೇಟೆಡ್ ದ ಲೈಫ್ ಏರ್ ಪೂರ್ಣ ಪ್ರಮಾಣದ ಭಗವಂತಗ ಆಯನ ಜೀವನ ಮುಡಿಪಾ ದೀತೆರ ಅಕ್ಲೇನ್ ನಿಂದನೆ ಮನ್ಪುನ ಅಪರಾಧಗೆ ತೆಂಜ ಬಂದಾಗ 6 ಪ್ರೆಸಿಡೆಂಟ್ ಸರಿಜೇರ್ 6 ಸರಿಜೇರ್ ಏರ್ ಕೇಂದ್ರ ತೆಂಜ ಬಂದಾಗ ನೀಕೊಂಚ ಎಲ್ಲಿ ಒಂದು ಎಕ್ಸಾಂಪಲ್ ಬಂದ್ರೆ ಒಂದು ಹಿಂಗ ಪ್ರೆಸಿಡೆಂಟ್ ಬನ್ನಿ ಅವರಿಗೆ ಒಂದು 98 ಘಟನೆ ಆಲ್ಮೋಸ್ಟ್ 25 ವರ್ಷದ ತುಂಬದ ಘಟನೆ ಅಂಚ ಆಯ್ದಾದ ಮಂದಿ ಬಂದಾಗ ಆ ಪ್ರೆಸಿಡೆಂಟ್ ಕಮೆಂಟ್ ಬಂದ್ರೆ ಪೋಯಿನಿ ಟೆಂಪಲ್ ಪ್ರೆಸಿಡೆಂಟ್ ಐಕ ಟೆಂಪಲ್ ಪ್ರೆಸಿಡೆಂಟ್ ಅಲ್ಲಿತ್ತೆ ಲೆತ್ತು ಬಂಡೇರು ಲೆತ್ತದ ನಮ್ಮ ಅದನ್ಬಿನಿ ಒಂದು ಮಲ ಮಂದದ ಇವಾಗ ಸ್ಟೂಲ್ ಪಾಸ್ ಮಂದ ಇವಾಗ ಉರ್ಚಿದ ಇವಾಗ ಮಂದ ಐದು ಬಗ ಅವೆಂತುಗೇರು ಬಲ್ಲಿಗೆ ಅಂಜನೆ ಅಂಜ ಬಂದ ಕೆಪ್ಪೆಗೆ ಹಾಕಿಲ್ಲ ಕಾಣ ಪನ್ನಾಗ ಈ ಎಂಕ್ ಪಂಡ್ರ ಈ ಏರು ಅಯ್ಯ ಬತ್ತದ ಒಂಜಿ ಆಜಿ ತಿಂಗಳ 6 ಸಾಧಾರಣ ಒಂಜಿ 20 ವರ್ಷದ ಅಪ್ಪ ಭಕ್ತಿ ಇರುತ್ತೆ ಈ ಏರು ಅಂಜನ್ ಪ್ರಭುಪಾದ ಮನ್ಪೇರು ಸೀನಿಯರ್ ಡ್ಯೂಟೀಸ್ಗೂ ಅಕ್ಕನ ಗುರು ಉಲ್ಲೇರು ಕೃಷ್ಣ ಉಲ್ಲೇರು ನಮ್ಮ ಅಕ್ಲೇನು ಮನ್ಪೇರು ಒಂದು ಮಲ್ಲ ಅಪರಾಧ ಅಂಜ ದಾದಾಪನ ಬಂದಾಗ ಒಂದು ಅಪರಾಧ ಮನ್ಸಿದಾತಗ ನಂಗೆ ಒಂಚೂರು ಸಾರಿ ಆರ್ ಪನ್ನಿ నీకు ఓలు ಸ್ಟೂಲ್ ಪಾಸ್ ಮನ್ಪೋಡು ಗೊತ್ತು ಪೋಡು ಓಲು ಮಲನ ಪಾಸ್ ಮನ್ಪೋಡು ಅವು ಗೊತ್ತು ಪೋಡು ಒಂದು ಬಂಡೆ ಮಾತಗಡೆ ಇಡ್ಬೋದು ನಮ್ಮ ಉರ್ಚಿನತ್ತ ಅಂಜ ಆಯ್ ಕೆಪ್ಪೆಗೆ ಹಾಕಿಲ್ಲ ಕಾತನ ಏರೆಗಾಯ ಒರೇ ಹೊಸದ್ ಬತ್ತಿನ ಯಾರಿಗೆ ಇದು ಇಂಚ ಮನ್ಪೋಡು ಇಂಚ ಮನ್ಪೋಡು ಅಂಚ ಒಂದು ಕೆಲಸದ ಜನರಲ್ ಆದ ಜನಕ್ಕೆ ಬರ್ಕೊಂಡು ಸ್ಟಾರ್ಟಿಂಗ್ ಬತ್ತಿನಾಗಲು ಅಡ್ವೈಸ್ ಮನ್ಪರು ಎಸ್ ಪ್ರೆಸಿಡೆಂಟ್ ಇಂಚ ಆಕ್ಚುಲಿ ಪ್ರೆಸಿಡೆಂಟ್ ಅಡ್ವೈಸ್ ಮನ್ಪೋಡು ನಮ್ಮದ ಬಿಗಿನರ್ಸ್ ನಂಗೆ ದದ್ದಾಪುಂಡು ತುಳು ಒಂಜಿ ಗಾದೆ ಉಂಡು ನುಂಗಿಲ್ ಪೀಗ್ ಬಡ್ಸಬತ್ತನ ಎಂಜಿನ ಹಾಕೊಂಡು ಇತ್ತ ಕೋಡೆ ಮಾತು ಬಡ್ಸಬೇಕು ಅವು ಇಡೀ ಅದನ್ಬಿನಿ ಒಂಜಿ ಪಿರೋಂಜಿ ಎರಡು ಮೂಜಿ ಗಾದೆ ಉಂಡು ಓಕೆ ಪಿರೋಂಜಿ ಜನ್ಮನಗ ಕರೆಕ್ಟ್ ವರ್ಡಿಂಗ್ಸ್ ಬರೋಂಜಿ ಓಕೆ ಮಲ್ಲೇಶ್ ಅಂಚ ಅವೇನು ಬಂಡೆ ಓಲಿ ಸ್ಟೂಲ್ ಪಾಸ್ ಮಾಡ್ಬಿಟ್ಟು ಗೊತ್ತು ಬೋಡು ಅಂಚ ಪ್ರಭುಪಾದ್ ಪನ್ಪಿನಿ ಸೀನಿಯರ್ ಡಿವೋಟೀಸ್ಗೆ ನಮ್ಮ ದಾಲ ಕಮೆಂಟ್ಸ್ ಮಂತಂಡ ದಾದಾಪನ ಬಂದಾಗ ನಮ್ಮಡ ಇತ್ತಿನ ಚೂರು ಸಾಕ್ಷಾತ್ಕಾರ ಭಗವಂತೆ ಒಯ್ದೆ ತೊಂದಾಗಿ ಜ್ಞಾನ ಒಪ್ಪುಂಡು ಒಂಚೂರು ನಂಗೆ ಓದುದಂಗೆ ಚೂರು ಜ್ಞಾನ ಒಪ್ಪು ನಾನು ಸಾಕ್ಷಾತ್ಕಾರ ಒಪ್ಪಿಸಿ ಆಕ್ಚುಲಿ ಭಕ್ತಿಡ್ ನಂಗೆ ಪಿರೋರಿಯಾಗಿ ಎಫೆಕ್ಟ್ ಆಪಿ ನಮ್ಮ ರಿಯಲೈಸೇಷನ್ ಸಾಕ್ಷಾತ್ಕಾರ ಅಂಚ ಮೂಲು ತುಲೆ ದಿವ್ಯ ಸಾಕ್ಷಾತ್ಕಾರ ಹೊಂದಿದವರು ಮಾತ್ರವಲ್ಲದೆ ತುಲೆ ಮಹಾನ್ ಭಗವಂತನ ಭಕ್ತರು ಅಂಚಾದಾರಿಗೆ ರಿಯಲೈಸೇಷನ್ ಇದ್ದಾನೆ ಶುಗಮನಿ ಆರ್ ಜ್ಞಾನಿ ರಿಯಲೈಸೇಷನ್ ಬಕ್ಕ ಆರ್ ಮಲ್ಲ ಭಕ್ತಿ ಅಂಚದ ಏಪ ನಮ್ಮ ಅಪರಾಧ ಅನ್ಪುವ ಅಣ್ಣ ಕೆಲವು ಸತಿ ಆಪುಂಡು ಕೆಲವರು ಅನ್ಬೇಡಿ
ಎಂಚಿನ ಆರು ಸರಿಯೇ ಆರು ಇತ್ತೆಲ್ಲ ಭಕ್ತಿ ಮಂತೊಂದು ಲೇರ್ ಫಸ್ಟ್ ಆಫ್ ಆಲ್ ಜನಕ್ಕೆ ಭಕ್ತಿ ಎಂಚಿನ ಗೊತ್ತುಜಿ ಎಂಚಿನ ಬನ್ನಾಗ ತುಲನಿಕ್ ಒಂಜಿ ಸೀನಿಯರ್ ಡ್ಯೂಟಿ ಸನ್ಯಾಸಿ ಅಂಜಿ ಬಂದಿನ ಒಂಜಿ ಎಕ್ಸಾಂಪಲ್ ಬಂದ್ಪಾನು ಏಪ ನಮ್ಮ ಅಪರಾಧ ಮನ್ಪುವಾಗೆ ಅಪ್ಪಗ ಈ ಉದಲ್ ನಿಕ್ಲೆ ಮಾತ ಗೊತ್ತಪ್ಪು ಇದ ಮರಕ್ಕೆ ಒಂಜಿ ನೆಕ್ ಟೇಬಲ್ ಉದಲ್ ಬತ್ತುಂಡ ಇಮಿಡಿಯೇಟ್ ನಮ್ಮ ತೂಡ ಈಗ ಮರ್ತು ಪಾಡು ನಮ್ಮವೇನ್ ತೂಜಾಡ ಉದಲ್ ಪೂರ್ತಿ ಸ್ಪ್ರೆಡ್ ಆಗ ಅಂಚೆನೆ ಅಪರಾಧ ಮಂದ ನಮ್ಗೆ ನಮ್ಮ ಸರಿಯಿಂದ ಆಪುಂಡು ಆಂಡ ಅವು ಉದಲ್ ತಿನ್ನೊಂದೇ ಬರ್ಕೊಂಡು ಅವು ಗೊತ್ತಾಪಶಿ ಒಂಜಿ ದಿನ ಫೈನ್ ದಿನ ಐ ಟೋಟಲಿ ಕೊಲ್ಯಾಪ್ಸ್ ಆಗಿ ಒಂದಿಂಚಿನ ಮನ್ನಾಗ ಭಗವಂತೆ ಓಲಾವು ವೈಷ್ಣವ ಅಪರಾಧ ಬಂದಾಗ ಸೀನಿಯರ್ ಡ್ಯೂಟೀಸ್ ಮಂದಿನ ಅಪರಾಧನು ಭಗವಂತ ಕ್ಷಮಿಸುಜೆ ಐಕೆ ಐಟ್ ಈ ಹತ್ತು ಅಪರಾಧ ಫಸ್ಟ್ ಅಪರಾಧ ಅವೇ ಬೋತ್ ನಿಂಕು ಸರಿಯಾದ ತೂಲೆ ಅಪರಾಧ ಅರ್ಥ ಎಂಚಿನ ಅಪರಾಧ ಮೀನಿಂಗ್ ಎಂಚಿನ ಬಂದಾಗ ಟು ಬ್ಲಾಸಮ್ ದ ಡಿವೋಟೀಸ್ ಹೂ ಹ್ಯಾವ್ ಡೆಡಿಕೇಟೆಡ್ ದ ಲೈಫ್ ಬಂದಾಗ ಸೀನಿಯರ್ ಡಿವೋಟೀಸ್ ನಮ್ಮ ಅಕ್ಲೇನ್ ಅಕು ಸರಿ ಜೇರು ಅಕುಲ ಅಂಚ ಇಂಚ ಪನ್ಪುಲಗೇಜ್ ಆಕ್ಚುಲಿ ನಮ್ಮ ಪ್ಯೂರಿಫಿಕೇಶನ್ಗೆ ಒಂಜಿ ಸೀನಿಯರ್ ಡಿವೋಟಿ ಮೇರೆ ಆಲ್ಮೋಸ್ಟ್ ಲಾಸ್ಟ್ ಒಂಜಿ ನಲ್ಪೋಡ್ಸ್ ಒಂಜಿ ಭಕ್ತಿರುಲ್ಲೇರು ಆರ್ ಹಿಂಗ್ ಪಂತೀನಿ ಆರ್ ಪಂಪಿನಿ ಇತ್ತ ಏರ್ಲ ಏನನ್ನು ಕ್ರಿಟಿಸೈಸ್ ಮನ್ಪೇರು ಯಾನ್ ಇಂಚ ಮಂತದ ಆಕ್ಚುಲಿ ನಾವು ಮಂತದು ಪೂಜಿ ಅಪಗ ಯಾಂದಾದ ಮನ್ಪುನು ಯಾನ್ 10 ಜಂಟ ಬೋದು ಪನ್ಪಿನಿ ಆರ್ ಹಿಂಗ್ ಇಂಚ ಪಂತೇರಿ ಯಾನು ಮಂದಿನೇಜಿ ಪಿರೋ ಹೇಳ್ಬೋದು ಪನ್ಪಿನಿ ಇಂಚ ಮಂತೀರಿ ಯಾ ಮಂದಿನೇಜಿ ಇಂಚ ನಾವು 10 ಜಂಟ ಪನ್ನೊಂದು ಬೋಪ 10 ಜಂಡ ಪನ್ನೊಂದು ಬೋದು ಲಾಸ್ಟ್ ಇಂಚಿನ ಪನ್ನಾಗ ಎಸ್ ಯಾನು ಸರಿ ಆಕ್ಚುಲಿ ನಮ್ಮ ಇಂಚಿನ ಮನ್ಪುಡ್ಬೋಣ ಆ ಟೈಮ್ ಇಂಗಾರ್ ಪನ್ನೆ ಒಂದು ಸೀನಿಯರ್ ಡಿವೋಟಿ ನಮ್ಮ ಸೀದ ಬೋದು ಪ್ರೆಸಿಡೆಂಟ್ ಬೋದು ಪನ್ನೋಡಿಗೆ ಇಂಕ್ ಇಂಚ ದೂರ ಬೈದನ್ ಎನ್ನ ಬಗ್ಗೆ ಯಾನ್ ಮಂತದಿಜಿ ಆಂಡಲ ಇರೆಗ್ ಯಾನ್ ಮಂತದೆ ಅಂದ್ ಇರೆಗ್ ಅಂದಂದ ಆಂಡ ಯಾನ್ ಮಂತದಿಂದ ಆಂಡ ಈರೆಂಗ್ ಶಿಕ್ಷೆ ಕೊರ್ಲೆ ಯಾನು ಶಿಕ್ಷೆ ದೆತೊಂದ್ರೆ ರೆಡಿ ಹೋಗ್ಲಿ ಯಾನ್ ಕೇಂಡೆ ಇಂಚದಾಗಿ ಪನ್ನೋಡು ಕೇಂಡೆ ಅನ್ನಾಡ ದಬ್ಬಣ್ಣ ಉಲೈಡ್ ಪರಮಾತ್ಮೆ ಉಲ್ಲೆ ಪರಮಾತ್ಮೆ ನಮ್ಮನ್ನು ಟೆಸ್ಟ್ ಮಾಡ್ಬೋನಿಗೆ ಭಕ್ತಿ ಅಡ್ವಾನ್ಸ್ ಆತೇನ ಎಸ್ ಯಾನ್ ಮಂತಿಜಿರಲ್ಲ ಯಾನ್ ಮಂತದೆ ಹೆಂಗ್ ಶಿಕ್ಷೆ ಕೊರ್ಲಿ ಇಂಚ ಮಂತ ನಾವು ಭಕ್ತಿ ಪ್ರೋಗ್ರೆಸ್ ಆಪಾಗೆ ನಮ್ಮದಾದ ಅನ್ಬೋನು ನಮ್ಮ 10-20 ಜಂಟ ಬಂದ್ಬಿನಿ ಎಸ್ ಯಾನ್ ಮಂದಿನೇಜಿ ಮಾರೆ ಆರೆಂಕ್ ನೀರಿ ಬೊಕ ಪಿರೋಂಜಿ ಪ್ರಭುಪಾದ ಪೇರು ತುಲು ಒಂದು ಮಾತ ದಾದ ಪನ್ನಾಗ ನಮ್ಮ ಓದಿಜಿಡ ಇಂಚೆನ ಆಪಿನಿ ಸರಿಯಾದ ಭಗವದ್ಗೀತಾ ಭಾಗವತಂ ಚೈತನ್ಯ ಒಂದು ಮಾತ ಓದುಂಡ ನಮ್ಗೆ ಮಾತ ಪ್ರಭುಪಾದ ಭಾವಾರ್ಥ ಕೊಡ್ತೇರಿ ಎಂಚಿನ ನಮ್ಮ ಎಂಚ ವ್ಯವಹಾರ ಮನ್ಪಡು ಒಂದು ಮಾತ ಗೊತ್ತು ಉಂದಾದ ಪನ್ನಾಗ ಬಿಗಿನರ್ಸ್ ಆಯ್ನಕ್ಲೆಗ್ ಜಾಸ್ತಿ ಓದು ಪೂಜೆರು ಅಂಚದೊಂದು ಸಮಸ್ಯೆ ಅಂಚೆ ಪ್ರಭುಪಾದ ಪಂಪಿನಿ ಪಿರೋಂಜಿ ಕಡೆಟ್ ಪ್ರಭುಪಾದ ಪಂಪೇರು ಇತ್ತ ಟೆಂಪಲ್ಡ್ ಸೀನಿಯರ್ ಡಿವೋಟಿ ನಿರ್ನಗೆ ಅವು ಬ್ಲೆಸ್ಸಿಂಗ್ಸ್ಗೆ ಇದು ಇಲ್ಲಾಡು ಪೊಪ್ಪ ಬೊಕ ಅಮ್ಮ ನಂಗೆ ನೆರ್ಪೇರು ಹಾಕೋಯ್ರು ಇದು ಇಲ್ಲಿ ಒಬ್ಬನ ಹಿಂಗೆ ಸಾಧಾರಣ 13 ವರ್ಷ ಮಟ್ಟ ಹಾಕೊಂಡಿದ್ದೇರು ಪೊಪ್ಪಲಮ್ಮ ತಪ್ಪು ಮಂತ ಆಣ ಹೊರಲ ನಾನು ಇಲ್ಲಾರ್ದು ಪಿದೆ ಪೋಪೆ ಅಂತ ಬಂದಿச்சு ದಯಪ ನಾವು ಸಹಜ ಅಂಜನೆ ಆಂಡ ಅವು ಬ್ಲೆಸ್ಸಿಂಗ್ಸ್ ಹತ್ತಿಗೆ ಆಂಡ ಭಕ್ತಿ ಬದ್ದಾಯಕ ಸೀನಿಯರ್ ಡ್ಯೂಟೀಸ್ ನೆರಡ ನಮ್ಮ ಭಕ್ತಿ ಅಡ್ವಾನ್ಸ್ ಆಪಾಗ ಅವು ಬ್ಲೆಸ್ಸಿಂಗ್ಸ್ಗೆ ಅಂಚ ನಮ್ಮ ಏತ್ ನೆರಡಗೆ ತೊನ್ನುವ ಆತ ನಮ್ಮ ಭಕ್ತಿ ಅಡ್ವಾನ್ಸ್ ಆಪ ಅಂಚ ಮೂಲು ಈ ಅನುವಾದಡ್ ದಾದವನ್ ಬಿನಿ ಪರೀಕ್ಷಿತ್ ಮಹಾರಾಜ್ ಸುಖಮುನೀರ್ ಜ್ಞಾನಿ ಬೊಕೈರೆಗ್ ಸಾಕ್ಷಾತ್ಕಾರ ಉಂಡು ಅಂಚ ನಮ್ಮ ಏಡ ಸಾಕ್ಷಾತ್ಕಾರ ಉಂಡು ಅಕಲ ಕಡೆಗೆ ಬೋಡು ಅಣ್ಣ ಅಪರಾಧ ಮಂತನ ಭಗವಂತ ಸಾಕ್ಷಾತ್ಕಾರ ಒಯ್ತುಗೆ ತೋನ್ವೆ ಸೇವೆ ಮಂತ್ರಿ ಸಾತಕ್ಕೆ ಚೂರು ಸಾಕ್ಷಾತ್ಕಾರ ನಮ್ಗೆ ತಿಕ್ಕೊಂಡು ಭಗವಂತನ ಸೇವೆ ಮಂತ್ರಿ ಸಾತಕ್ಕೆ ಅಂಚಾದ ನಂಕ್ ಒರಿಯನ್ ರಿಫಾರ್ಮನ್ ಪೆರಾಪಿನಿ ಸಾಕ್ಷಾತ್ಕಾರ ಜ್ಞಾನಡತ್ ಅಂಚಾದ ಶುಕಮುನಿಡ ಪರೀಕ್ಷಿತ್ ಮಹಾರಾಜ್ ಜ್ಞಾನ ಉಂಡು ಜ್ಞಾನಿ ಇಡ ದಿವ್ಯ ಸಾಕ್ಷಾತ್ಕಾರ ಉಂಡು
ಬೊಕ ಇರು ದೇವೆರ್ನ ಮಲ್ಲ ಭಕ್ತೆ ಭಕ್ತೆ ಬನ್ನಾಗ ಇಂಚಿನ ಬನ್ನಾಗ ಹೆಚ್ಚಿನ ಆರ್ಲ ಭಕ್ತೆ ಬನ್ನಾಗ ಅನುಕೂಲಸ್ಯ ಸಂಕಲ್ಪ ಪ್ರತಿಕೂಲಸ್ಯ ವರ್ಜನ. ಇದು ನಂಗೆ ಕೊಂಚ ಇಷ್ಟ ಉಂಟು. ಭಗವಂತಗೂ ಗುರು ಬತ ಕೃಷ್ಣಗೂ ಇಷ್ಟ ಇಜ್ಜಿ ನಮ್ಮ ಮನ್ಪೆರ ಬಲ್ಲಿಗೆ. ನಂಗೆ ಇಷ್ಟ ಇಜ್ಜಿ ಗುರು ಬ ಕೃಷ್ಣಗ ಇಚ್ಛೆ ಉಂಟು ಮನ್ಪೋಡು. ಆಂಡ ದಾದಾಪುನ ಬಂದಾಗ ಈ ಅಹಂಕಾರ ನಮ್ಮನ್ನು ಬಿಡುಪುಜಿ ಅಂಚ ನಮ್ಮ ಗುರು ಬ ಕೃಷ್ಣ ಪನ್ಯಾಗ ನಮಗೆ ಏನ್ ರೆಡಿ ಇಜ್ಜ ಯಾನ್ ಎಲ್ಲಕನೆ ಯಾನ್ ಪನ್ಲಕನೆ ಎಂಚಿನ ಯಾನ್ ಪನ್ಲೇಕ ನಮ್ಮ ಭಕ್ತಿ ರೀತಿ ಬಾಲೆ ಹುಟ್ಟುದಿನ ಕೋಡೆ ಮುರಣಿ ಹುಟ್ಟುದಿನ ಬಾಲೆ ನಮ್ಮ ಎಂಚಿನ ನಮ್ಮ ಪನ್ಲಕ ಅವಳು ಇಜ್ಜಿ ಏರು ಭಕ್ತಿ ಮಸ್ ಸಮಯ ಉಲ್ಲೇ ಆಯನ ಅಂಡರ್ ನಮ್ಮ ಪೋಡು ದಯಪಣ್ಣಗ ಆಗ ರಿಯಲೈಸೇಷನ್ ಉಂಟು. ಆ ಭಕ್ತಿ ಸೇವೆ ಮಂತದ್ದು ಓದುದು ಪ್ರತಿಯೊಂದಿಲ ಮಂತದಾಯಗ ಸಾಧನೆ ಮಂತದಾಯಗ ರಿಯಲೈಸೇಷನ್ ಉಂಟು. ಅಂಚ ಸಾಕ್ಷಾತ್ಕಾರ ನಂಗೆ ದಾದಾಪುಡು ಕೃಷ್ಣನ ಕೈತಲ್ಲಿ ಪೋಯರ ಹೆಜ್ಜಿನ ಆಪುಷಿ ಹೆಜ್ಜಿನೆಂಚಿನ ಬನ್ನಾಗ ಅಹೋಧ್ವನಿ ಅವರೂಪಂ ಬನ್ನಾಗ ಕತ್ತೆ ಒಂಟೆಗೆ ಬಂದ್ಬಿನಿ. ಫಸ್ಟ್ ಅಹೋಧ್ವನಿ ಒಂಟೆ ಕತ್ತೆಗೆ ಬಂದ್ಬಿನಿ. ಹಾ ನಿನ್ನ ಧ್ವನಿ ಏತ್ ಶೋಕು ಒಂದು ಒಂಟೆ ಕತ್ತೆಗೆ ಬಂದ್ಬಿನಿ. ಐಕ್ ಕತ್ತೆ ಒಂಟೆಗೆ ಬಂದ್ಬಿನಿ. ಹಾ ನಿನ್ನ ರೂಪ ಏತು ಶೋಕು. ಕೋಡೆ ಮಾತಾಜಿ ಆಶಾ ಮಾತಾಜಿನ ಅಣ್ಣೆ ಮತೈತೆ ಹೆಂಗ್ ತಿಕ್ಕಿಯ ಟೆಂಪಲ್ ಅಂಚಾರು ಬನ್ನಿ ಒಂದೇ ನೆಕ್ ರಿಲೇಟೆಡ್ ಅಹೋಧ್ವನಿ ಅಹೋರೂಪಂ ಐಕ್ ರಿಲೇಟೆಡ್ ಅವಿನ್ ಪಂತಜೇರ್ ಒಂದು ಯಾನ್ ಬನ್ನಿ ಅಣ್ಣಾರ್ ಬಂಡೇರ್ ಎಂಚ ಬನ್ನಾಗ ನಮ್ಮ ಕ್ಲಾಸ್ ಮನ್ಪುನಾಗ ಜನಕ್ಲೇನ್ ಖುಷಿ ಮನ್ಪೇರೆ ಮನ್ಪುನಾಥ್ ನಮ್ಮ ಫ್ಯಾಕ್ಟ್ ಆರ್ ಬನ್ನಿ ಪ್ರಭುಪಾದ್ ದಾದ ಮನ್ಪೇರು ಫ್ಯಾಕ್ಟ್ ಬರೋಣ ನಮ್ಮ ಐಟ್ ಬೇಜಾರಾವಡ ಆಗಿ ಬೇಜಾರಾಣ ತೊಂದರೆಜಿಗೆ ನಮ್ಮ ಎಂಚಿನ ಬನ್ನಾಗ ಆಸ್ ಇಟ್ ಈಸ್ ಬರೋಣ. ಪ್ರಭುಪಾದ್ನ ಎಕ್ಸಾಂಪಲ್ ಕೊರೊಂದು ಪೋಡು ಗಡಿ ಒಂದು ಅರ್ಕೋಡೆ ಬಂಡೆ ಇಂಚ ಮನ್ಪೊಡಿ ಈ ಕ್ಲಾಸ್ ನಮ್ಮ ಪಿರೋರಿಯನ್ ಜನಕ್ಲೇನ್ 200 ಜನ ಅಕ್ಲೇನ್ ಪ್ಲೀಸ್ ಮನ್ಪರೆ ಅವು ಕ್ಲಾಸ್ ಬಂದಾಗ ಆಸ್ ಇಟ್ ಈಸ್ ಐಟ್ ಒಂಚೂರು ಆಗ ದದಾನ್ ಬೆಚ್ಚ ಮುಟ್ಟಾಡ್ ತೊಂದರೆ ಅಂಚ ಪೋಡು ಅಂಚ ಅಹೋಧ್ವನಿ ಅವರೂಪಂ ಬನ್ನಾಗ ಕತ್ತೆ ಒಂಟೆನು ಪುಗರ್ನು ಒಂಟೆ ಕತ್ತೆನು ಪುಗರ್ನು ನಮ್ಮ ಮೂಲ ಬೈದಿನಿ ಐಕೋಸ್ಕರ ಹತ್ತು ಸರ್ ನಮ್ಮಡೈತೆ ಸಮಯ ಸೊ ಚೂರು ಸಮಯ ಒಪ್ಪುನು ದಯಬನ್ನಾಗ ನಮ್ಮ ಲೈಫ್ ದ ಆಲ್ಮೋಸ್ಟ್ ಸಮಯ ನಮ್ಮ ಇಂಚೆನೆ ವ್ಯರ್ಥ ಬಂದದ ಇತ್ತ ಒಂತ ಸಮಯ ಉಂಟು ಒಂತ ಸಮಯ ನಮ್ಮ ಸೀರಿಯಸ್ ಆದ ಕಲ್ಪುಗ ಸೀರಿಯಸ್ ವಿಷಯ ಪಾತಿರ್ಗ ದಾನೆ ಎಡ್ಡೆ ಇಂಚ ಉಲ್ಲಾರ ಒಂದು ಮಾತ ಪಾತಿರ್ಗ ಕ್ಲಾಸ್ ಆಂಡ್ ಹರೇ ಕೃಷ್ಣ ವಾಂಚಕಲ್ಪತರು ವಿಷಯ ಕೃಪಾ ಸಿಂಧು ವಿವೇಚ ಪತಿತನ ಪಾವನ್ಯ ವೈಷ್ಣವೇ ನಮೋ ನಮ ಕ್ಲಾಸ್ ಆಯ್ಬೇಕು ಪಿರ ಸುಖ ಕಷ್ಟ ಎಂಚಿನ ದಾನೆ ಎಂಚಿನ ಅವು ಮೂಲ ದಿಕ್ಕನಾಗ ಟೆಂಪಲ್ ದಿಕ್ಕನ ಪಾದಾರ ಮೂಲ ಎಂಚಿನ ಬಂದ ನಮ್ಮ ಪ್ರಭುಪಾದ್ ಗುರ್ತಿನ ಪಾಯಿಂಟ್ಸ್ ನಮ್ಮ ಪನ್ರ ಬೈದಿನ ಹೋಗು ಅಂಚದ ಅವೇನ್ ನಮ್ಮ ಕೆಲಸ ಮನ್ಪೋಡು ನಮ್ಮ ಎಂಚಿನ ಕೆಲಸ ಅವೇನ್ ಮನ್ಪೋಡು ಅಂಚ ಅಹೋಧ್ವನಿ ಅವರೂಪಂ ಮನ್ಪೆರೆ ಆಯ್ಕೆ ಬೇಜಾರು ಹಾಕೊಂಡು ಆಯನ್ ಪುಗರ್ನು ಆಯನ ಏನನ್ ಪುಗರ್ನು ಇಂಚಿನ ಮನ್ಪೆರ್ ನಮ್ಮ ಈ ಒಂದೇನ್ ಮನ್ಪೆರ್ ನಮ್ಮ ಈ ಪ್ಲಾಟ್ಫಾರ್ಮ್ ಬೈದಿನತ್ ಒಂದು ಮನ್ಪೆರ್ ನಮ್ಮ ಪ್ಲಾಟ್ಫಾರ್ಮ್ ಬೈದಿನತ್ ಅಂಚ ಮೂಲು ಪರೀಕ್ಷಿತ್ ಮಹಾರಾಜ್ ಬಂದ್ಬಿನಿ ಮೂಜಿ ವಿಷಯ ಬಂದ್ಬೇರು ಶುಕಮನಿ ಜ್ಞಾನಿಗೆ ಅರಿಗೆ ಸಾಕ್ಷಾತ್ಕರಣ ಬಕಾರ ಮಹಾನ್ ಭಕ್ತ ಅಂಚ ಭಕ್ತೆ ಬಂಡ ಫಸ್ಟ್ ಆಫ್ ಆಲ್ ನನ್ಗೆ ಡೆಫಿನೇಷನ್ ಗೊತ್ತುಬೋದು. ಭಕ್ತಿ ಬಂದಾಗ ಅನುಕೂಲಸ ಸಂಕಲ್ಪ ಪ್ರತಿಕೂಲಸೆ ವರ್ಜನ ಆ ರೀತಿಯ ಶರಣಾಗತಿ ಕೃಷ್ಣಗೆ ಇಷ್ಟ ಉಂಡು ಕೃಷ್ಣ ಬಗ್ಗೆ ಗುರುಗು ಎಂಕ್ ಇಷ್ಟ ಇಜ್ಜಿ ಅವಿನ್ ಮನ್ಪೋಡು ಕೃಷ್ಣಗೆ ಇಷ್ಟ ಇಜ್ಜಿ ಕೃಷ್ಣ ಬಗ್ಗೆ ಗುರುಗು ಎಂಕ್ ಇಷ್ಟ ಉಂಟು ಮನ್ಪರವಲ್ಲಿ ಆನ ನೆಕ್ ನಮ್ಮ ಅಹಂಕಾರ ನಮ್ಮನ್ನು ಬಿಡ್ಬುಜಿ ಅಹಂಕಾರ ವಿಮೂಢಾತ್ಮ ಕರ್ತಾಮಿತಿ ಮನ್ಯತೆ ಪ್ರಕೃತಿ ಕ್ರಿಯಮಾಣಾನಿ ಗುಣೇ ಕರ್ಮಾಣಿ ವಿಭಾಗ ಅಹಂಕಾರ ವಿಮೂಢಾತ್ಮ ಅಂಚ ಅದು ಒಂದು ಅಹಂಕಾರ ಅನ್ಕೊಡು ಪ್ರಭುಪಾದ್ ಬಂದ್ಬಿನಿ ನಮ್ಮ ಎಡ್ಡೆ ಸಾಧನ ಅಂತ ಅಹಂಕಾರ ಬರ್ಕೊಣಿಗೆ ಸಹಜ ಐಕ್ ನಮ್ಮ ಅಹಂಕಾರ ಪೋಡಾಂಡ ನಮ್ಮ
ಹಂಬಲ್ ಅದು ಮೀನಿಯಲ್ ಸರ್ವಿಸ್ ಮನ್ಪೋಡಿಗೆ ಏರ್ಲಕ ರಾಧಾರಾಣಿ ಲಾಗ ರಾಧಾರಾಣಿ ಮಸ್ತ್ ಮೀನಿಯಲ್ ಸರ್ವಿಸ್ ರಾಧಾರಾಣಿ ಇಂಚ ಬಂದಾಗ ಏರ್ ಬತ್ತನಲ್ಲ ಏನಾಡ್ದು ಎಡ್ಡೆ ಭಕ್ತಿ ಬತ್ತೆ ಅಂತ ಕೃಷ್ಣ ಬಂದ್ಪಿ ಇಂಚ ಕುಟ್ಟದು ಏನಾಡ್ದು ಎಡ್ಡೆ ಭಕ್ತಿ ಪ್ರಭುಪಾದ ಬಂದ್ಬೇರು ಅಲ್ಲಿರ್ದ ಎಡ್ಡೆ ಭಕ್ತಿನೇ ಈಜಿಗೆ ಆಂಡಲ್ ಆತು ನಂಬ ಅಂಚ ನಮ್ಮ ಮಸ್ತ್ ತಗ್ಗದು ಬಗ್ಗದು ಸೇವೆ ಮಂತುಂಡ ನಮ್ಮ ಅಹಂಕಾರ ಪೋಪು ಅಹಂಕಾರ ಸ್ಮ್ಯಾಶ್ ಆಯ್ರೆ ಒಂದೇ ಒಂಜಿ ಪ್ರೊಸೆಸ್ ಬೇತೋಲ ಪ್ರೊಸೆಸ್ ಮಸ್ತ್ ತಗ್ಗ ಬಗ್ಗದು ದೇವಸ್ಥಾನ ಅಡಿಪುನ ಒಚ್ಚುನ ವೆಸಲ್ ವಾಷಿಂಗ್ ಮಸ್ತ್ ಮರ್ಸಿ ದೇವಸ್ಥಾನ ಪಾತ್ರೆ ದೇವರ ಪಾತ್ರೆ ನೆಟ್ಟು ದೇವನ ಯಾನೆನ್ನ ಎಕ್ಸಾಂಪಲ್ ತುಲೆ ಸ್ಟಾರ್ಟಿಂಗ್ ಬಂದಾಗ 10 ವರ್ಷದ ಟೆಂಪಲ್ ಬದು ಸೇರ್ನಾಗ ಹೆಂಗ್ ಫಸ್ಟ್ ದ ಒಂಜಿ ಆಲ್ಮೋಸ್ಟ್ ಎನ್ಮ ಒರ್ಮದಿಂಗೋಲ್ ಹೆಂಗ್ ಅಡಿಪೇರ್ ಬೊಕ ನೆಲ ವಚ್ಚಾರ ಬೇತ ಸೇವೆ ದಿಗದು ಜಿಂಗ್ ಬೊಕ್ಕ ಹೆಂಗ್ ಐತೊಡಿ ಹಿಂಗ್ ವೆಸಲ್ ವಾಷಿಂಗ್ ಇತ್ತು ಆಂಡ ವೆಸಲ್ ವಾಷಿಂಗ್ ಬೇತ ಟೈಮ್ ಬೊಕ್ಕ ಹೆಂಗ್ ವೆಸಲ್ ವಾಷಿಂಗ್ ಕಂಟಿನ್ಯೂ ಆಂಡ್ ಅವ ಇವಾಗ ಫಸ್ಟ್ ಜನಗಳು ಬರ್ಪಿನ ವೆಸಲ್ ವಾಷಿಂಗ್ ಐದ್ ಬೊಕ್ಕ ಡಿಟೀಸ್ ವೆಸಲ್ ವಾಷಿಂಗ್ ದೇವೇರ್ ಯೂಸ್ ಮಾಡ್ಕೊನ ಐದ್ ಬೊಕ್ಕ ಡಿಟೀಸ್ ಒಂದು ಕಿಚನ್ ಕ್ಲೀನ್ ಮಾಡ್ಕೊನ ಬೊಕ್ಕ ಅಸಿಸ್ಟೆಂಟ್ ಅಸಿಸ್ಟ್ ಮಾಡ್ತಾರೆ ಕುಕಿಂಗ್ ಬೊಕ್ಕ ಅಸಿಸ್ಟೆಂಟ್ ಕುಕ್ ಆದ್ ಬೊಕ್ಕ ಮೇನ್ ಕುಕ್ ಆದ್ ಇಂಚ ಮತ ಕ್ರಮಬದ್ಧವಾದ ಸೇವೆ ಬರೋಡು ಅವಾಗ ನಮ್ಮ ಭಕ್ತಿಡ್ ದದಾಪುಂಡು ಸರಿಯಾದ ಉಪ್ಪ ಒಂದು ಎಂಜಿನ ಬಂದಾಗ ಬತ್ತಿ ಪೇಟೆಗೆ ಕ್ಲಾಸ್ ದೇಪುಂಡು ಇತ್ತು ಎಂಜಿನ ಬಂದಾಗ ಎಂಗ್ಲ ಜನ ಬುಡಿತಂದು ಆನ್ಲೈನ್ ಸ್ಟಾರ್ಟ್ ಆನಾಗ ಜನ ಇಜ್ಜಾಣ ಅಂಚ ಮಾತೆಗ್ಲ ಕ್ಲಾಸ್ ಕೊರ ಮಾತ ಬಿಗಿನರ್ಸ್ ಓಲ ಸೇವೆ ಮಂದು ಜೇರು ಅಂಚ ದದಾಪುಂಡು ಜನಕ್ಕೆ ಗೊತ್ತುಜಿ ಒಂದು ದದನ್ಪಿನಿ ಪ್ರತಿಯೊಂದು ಸೇವೆ ಹಿಡ್ದು ಮಿತ್ತು ಬತ್ತೆಡ ಸರಿ ಉಪ್ಪೆ ಹೆಂಗ್ ನಾವು ನಂಬಾರ ಹೆಂಗ್ 2017 ಕ್ಲಾಸ್ ತಿಕ್ಕಿ ಆಲ್ಮೋಸ್ಟ್ ಮಸ್ತ್ ವರ್ಷದ ಬೊಕ್ಕ ಕ್ಲಾಸಿಗೆ ಕೊಡ್ತಿದ್ದೆ ಪ್ರೆಸಿಡೆಂಟ್ 2017 ಎಸ್ ಇತ್ತ ಕ್ಲಾಸ್ ಮಾಡ್ಕೊಂಡು ಅಂಚ ಅದು ನಮ್ಮ ಕ್ರಮ ನೆಡ್ದೆ ಬರೋಡು ಅವಾಗ ಸರಿ ಉಪ್ಪು ಅಂಚ ಭಕ್ತಿ ಬಂದಾಗ ಗುರು ಭೋಗ ಕೃಷ್ಣನ ಇಚ್ಛೆ ಪ್ರಕಾರ ಒಪ್ಪು ನಾಯನ ಇಚ್ಛೆನಾಯ ಬರಿಕ್ ದೀಪೆ ಒಂದೇನ ದೀಪಿನ ಬಾರಿ ಕಷ್ಟ ಆಗ ನಮ್ಮ ಇಚ್ಛೆ ಎಷ್ಟು ದಿನ ಎನ್ನ ಹೆಂಗ್ ಇಂಚಾವಡು ಇಚ್ಛೆ ಗುರು ಭೋಗ ಕೃಷ್ಣಗೆ ಇಂಚಾವಡು ಅಂಚ ಆದ್ರನ್ನ ನೀವು ದೇವೋತ್ತಮ ಪುರುಷರಂತೆ ಆಗಿದ್ದೀರಿ ಅಂಚ ಶುದ್ಧ ಭಕ್ತನು ಆಲ್ಮೋಸ್ಟ್ ಭಗವಂತನ ಪ್ಲಾಟ್ಫಾರ್ಮ್ ನಮ್ಮ ತೂವಡಿಗೆ ಎಂಜ ಬಂದಾಗ ಇತ್ತ ಭಗವಂತಗ ಪೂಜಾ ಒಂದು ಕೃಷ್ಣಗ ಅಪ್ಪ ಒಂಜಿ ಶುದ್ಧ ಭಕ್ತಿ ವೈಷ್ಣವ ಬರ್ಪೆ ಅವಾಗ ಆ ಪೂಜೆ ಮುಂತ ಅವಡಿಗೆ ಆಯನ ಪೂಜೆ ಮಾಡ್ಬೋಡಿಗೆ ಒಂದು ಶಾಸ್ತ್ರ ಎಸ್ ಇದು ಬಾಬರ್ದ ಹೋಯ್ ಬ್ರಹ್ಮ ಸಂಹಿತೆಯಲ್ಲಿ ಹೀಗೆ ಹೇಳಿದೆ ಪರಮ ಪರಾತ್ಪರ ಸತ್ಯವಾದ ದೇವೋತ್ತಮ ಪುರುಷನಾದ ಗೋವಿಂದನು ಅದ್ವಿತೀಯನಾದರೂ ಅಚ್ಯುತವಾದ ಹಾಗೂ ಪರಸ್ಪರ ಅಭಿನ್ನವಾದ ಅಸಂಖ್ಯಾತ ವಿಸ್ತೃತ ರೂಪಗಳನ್ನು ಹೊಂದಿದ್ದಾನೆ. ಅವನೇ ಮೂಲ ಪುರುಷನಾದರೂ ಯುವ ಶಕ್ತಿಯಿಂದಾಗಿ ಅವನು ಸದಾ ಯುವಕನಾಗಿ ಇರುತ್ತಾನೆ. ಎಸ್, ಒಂದು ಬ್ರಹ್ಮ ಸಂಹಿತೆ ಹೇಳಿ, ಬ್ರಹ್ಮ ಸಂಹಿತಾದ ಅನ್ಪಿನಿ ಭಗವಂತೆ ಅಚ್ಯುತ ಅದ್ವೈತಂ ಅಚ್ಯುತಂ ಅನಾದಿ ಅನಂತ ರೂಪಂ ಆದ್ಯಂ ಪುರಾಣ ಪುರುಷಂ ನವಯೌವನಂ ಚ ವೇದೇಶು ದುರ್ಲಭಂ ಅದುರ್ಲಭಂ ಆತ್ಮಭಕ್ತೋ ಗೋವಿಂದಮಾದಿ ಪುರುಷಂ ತಮಂ ಭಜಾಮಿ. ಭಗವಂತೆ ಆಯ ಅದ್ವೈತಂ ಅಚ್ಯುತಂ ಆಯ ಅನಾದಿ ಆಯ ಅನಂತ ಆಯ ಆದ್ಯ ಮಗ ಪುರಾಣ ಆಯ ಪುರುಷ ಮಗ ನವಯೌವನಂ ಚ ತುಲೆ ಯುವ ಶಕ್ತಿ ಆತ್ಮಭಕ್ತ ಒಂದು ಭಗವಂತನ ಕ್ವಾಲಿಟಿ. ಎಸ್, ಕೇವಲ ವೇದಗಳ ಲೋಕೋತ್ತರ ಜ್ಞಾನವನ್ನು ತಿಳಿಯುವುದರ ಮೂಲಕ ಅವನನ್ನು ಅರಿಯುವುದು ತುಂಬಾ ಕಠಿಣ. ವೇದೇಶು ದುರ್ಲಭಂ ಅದುರ್ಲಭಂ ಆತ್ಮಭಕ್ತ ಪನ್ನಗ ನಾವು ವೇದಾಸ್ ಕಲ್ತದ ಭಗವಂತನ ಅರ್ಥವನ್ನು ಬರಾಬಿಸಿ ಭಗವಂತನ ಅರ್ಥವನ್ನು ಬರಾಬಿನಿಂಚ ಆದರೆ ಅವನ ಪರಿಶುದ್ಧ ಭಕ್ತರು ಅವನ ಸುಲಭವಾಗಿ ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾರೆ. ಭಕ್ತಿಡ್ ಭಗವಂತ ಅರ್ಥ ಆಪೆ ಕಲ್ತದತ್ ಭಕ್ತಿ ಸೇವೆ ಭಗವಂತೆ ನಂಗೆ ತಿರಿಯೊಂದು ಬರ್ಬೇಕು. ಎಸ್, ಒಂದು ಕೋಡೆ ಬಂದಿತ್ತೆ ತಿರೋರ ಮೂಲವೇನು ಕೊಡ್ತಾರೆ. ಕೃಷ್ಣನಿಂದ ಬಲದೇವ, ಫಸ್ಟ್ ಎಕ್ಸ್ಪಾನ್ಷನ್ ಬಲರಾಮ ಮಾಡಿದ್ದು ಸಂಕರ್ಷಣ ಬರ್ಬೇನಿ ವಾಸುದೇವ ಅನಿರುದ್ಧ ಪ್ರದ್ಯುಮ್ನ ಒಂದು 4 ಕ್ವಾಡ್ರಬಲ್ಸ್ ಗೋಲೋಕ ಚಾಡ್ನಿಗೂ ತೂವಲಿ 4 ಕ್ವಾಡ್ರಬಲ್ಸ್ ಬಂದಾಗ ವಸುದೇವ ಬಣ್ಣಗ ರಾಮ, ಸಂಕರ್ಷಣ ಬಣ್ಣಗ ಲಕ್ಷ್ಮಣ, ಬೊಕ್ಕ ಅನಿರುದ್ಧ ಬಣ್ಣಗ ಭರತ, ಪ್ರದ್ಯುಮ್ನ ಬಣ್ಣಗ ಶತ್ರುಗುಣ ಒಂದು 4 ಕ್ವಾಡ್ರಬಲ್ಸ್ ಅಂಚ
ಕೃಷ್ಣನದು ಬಲರಾಮದು ಸಂಕರ್ಷಣದು ವಾಸುದೇವ, ಅನಿರುದ್ಧ, ಪ್ರದ್ಯುಮ್ನ. ಸಂಕರ್ಷಣ, ವಾಸುದೇವ, ಅನಿರುದ್ಧ, ಪ್ರದ್ಯುಮ್ನ 4 ಕ್ವಾರ್ಟರ್ ಬರ್ಸ್. ಬೊಕ್ಕ ನೆಕ್ಸ್ಟ್ ಬರ್ಬಿನಿ ಎರಡನೇ ಸಂಕರ್ಷಣ. ನೆಕ್ಸ್ಟ್ ಬರ್ಬಿನಿ ನಾರಾಯಣ. ಎರಡನೇ ಸಂಕರ್ಷಣ ನಾರಾಯಣ. ಬೊಕ್ಕ ನೆಕ್ಸ್ಟ್ ಮೂಜಿ ಪುರುಷ ಅವತಾರ. ನಾರಾಯಣ ಬರ್ಬಿನಿ ಮೂಜಿ ಪುರುಷ ಅವತಾರಗೆ ಓಮತ ಬನ್ನಗ ಕಾರಣದ ಕಷಾಯ ವಿಷ್ಣು, ಗರ್ಭೋದ ಕಷಾಯ ವಿಷ್ಣು, ಕ್ಷೀರೋದ ಕಷಾಯ ವಿಷ್ಣು. ಒಂದು ಮಾತ ಎಕ್ಸ್ಪಾನ್ಷನ್. ಅಸಂಖ್ಯಾತ ರೂಪಗಳು ಇವೆಲ್ಲ ಭಗವಂತನ ವಿವಿಧ ರೂಪಗಳ ವಿಸ್ತರಣೆಗಳು. ಇವನ್ನು ನಿರಂತರವಾಗಿ ಪ್ರವಹಿಸುವ ನದಿಯ ಅಲೆಗಳಿಗೆ ಹೋಲಿಸಬಹುದು. ಇವೆಲ್ಲ ಒಂದಿತುಲೆ ಒಂದು ಮಾತ ಒಂಜೆ ಅಣ್ಣ. ಫಸ್ಟ್ ಕೃಷ್ಣೆ ನಿರ್ದಾಲ್ ಡಿಫರೆನ್ಸ್ ಇಜ್ಜಿ ಮಾತ ಒಂಜೆ. ಇವೆಲ್ಲ ಒಂದರಿಂದ ಇನ್ನೊಂದು ಹೊತ್ತಿಗೊಳ್ಳುವ ಸಮ ಪ್ರಕಾಶದ ದೀಪಗಳಂತೆ. ಎಸ್, ಒಂದು ಬ್ರಹ್ಮ ಸಂಹಿತದ ಒಂದು ಶ್ಲೋಕಡು ಪಂಪಿನಿ. ದೀಪಾರ್ಷೇವ ದಶಾಂತರ ಅಭ್ಯುಪೇತ್ಯ ದೀಪಾಯತೆ ವಿವೃತ ಹೇತು ಸಮಾನ ಧರ್ಮ ಎಸ್ತದ್ಗೇವ ಚ ವಿಷ್ಣು ತಯಾ ವಿಭಾತಿ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಪನ್ನಗ ಇತ ನಿಕ್ಲು ಇಲ್ಲಡ್ ಕರೆಂಟ್ ಹೋಗುಂಡು, ನಿಕ್ಲು ಕ್ಯಾಂಡಲ್ ಕನ್ಪಾರ್. ನಿಕ್ಲು ಕ್ಯಾಂಡಲ್ ಇರುದು ನಿಕ್ಲು ಇಲ್ಲಡ್ 5 ರೂಮ್ ಉಂಡು. 5 ಕ್ಯಾಂಡಲ್ ರೂಮ್ಗಳ ಪೊತ್ತವರು. ಫಸ್ಟ್ ಕ್ಯಾಂಡಲ್ ಐದು ಪಿರೋಂಜಿ ಬೇತ ಕ್ಯಾಂಡಲ್ ಪೊತ್ತವರು. ಇತ್ತ 5 ಕ್ಯಾಂಡಲ್ ಬೆಳಕು ಒಂಜೆ ಅಣ್ಣ. ಫಸ್ಟ್ ಕ್ಯಾಂಡಲ್ ಕೃಷ್ಣೆ, ಉಳಿದ ಬಾಕಿದ ಮಾತ ಕ್ಯಾಂಡಲ್ದ ಬೆಳಕು ಒಂಜೆ. ಅವನಿಂದ ಸಂಪೂರ್ಣ ವ್ಯಕ್ತಿತ್ವ ಹೊರಹೊಮ್ಮಿದರೂ ಅವನು ಇನ್ನೂ ಪೂರ್ಣವಾಗಿ ಉಳಿಯುತ್ತಾನೆ. ತುಲೆ ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಂ ಏವ ಇಚ್ಛತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ವಿಶಿಷ್ಯತೆ. ಪನಗ ಭಗವಂತೆ ಕಂಪ್ಲೀಟ್ ಇತೆಂಚ ಪನ್ನಗ ಇತ್ತ ಎಂಡ ಒಂಜಿ 1 ಲಕ್ಷ ಕಾಸುಂಡು. ಎಂತ ಒಂಜಿ 50,000 ನಿಕ್ಲೆ ಕೊರಿಯ ಬೊಕ್ಕ ಎಂಡ 50,000 ಮಾತ್ರ ಹೋಗು. ಭಗವಂತ ಅಂಚತ್ ಭಗವಂತ ಎಂಚಿನ ರೀತಿಯಲ್ಲಿ ಬೊಕ್ಕಲಾಯ ಕಂಪ್ಲೀಟೇ. ಹೀಗಿರುತ್ತಾ ಊಹಾತ್ಮಕ ಚಿಂತಕನಿಂದ ಉಂಟಾದ ಭಗವಂತನ ಲೌಕಿಕ ಕಲ್ಪನೆಯು ಸಮ್ಮತವಲ್ಲ. ಊಹಾತ್ಮಕ ಚಿಂತನ ಮೆಂಟಲ್ ಸ್ಪೆಕ್ಯುಲೇಟರ್ಸ್ ಮಕ್ಕಳು ಮಾಯಾವಾದಿ ಮಕ್ಕಳು ಅವು ಸರಿಯಾದ ಊಹಾತ್ಮಕ ಚಿಂತನೆ ನಮ್ಗೆ ಭಗವಂತನ ಅರ್ಥ ಮನ್ಪರಾಬಜಿ. ಹೀಗೆ ಲೌಕಿಕ ವಿದ್ವಾಂಸನಿಗೆ ಅವನು ವೈದಿಕ ಸಾಹಿತ್ಯದಲ್ಲಿ ಅಪಾರ ಜ್ಞಾನಿಯಾಗಿದ್ದರೂ ಭಗವಂತನು ರಹಸ್ಯವಾಗಿ ಉಳಿತಾನೆ. ತುಲೆ ಮಲ್ಲ ಜ್ಞಾನಿ ಆದಿತ್ತನಲಾಯಗ ಭಗವಂತನ ಬಗ್ಗೆ ತೆರೆಯರ ಆಬಜಿ. ಭಗವಂತನ ಬಗ್ಗೆ ತೆರೆಯರ ಅವನನ್ನು ನಾವು ಭಕ್ತಿ ಸೇವೆ ಮಾಡ್ಬೋದು. ಎಸ್, ವೇದೇಶ ದುರ್ಲಭಂ ಅದುರ್ಲಭಂ ಆತ್ಮಭಕ್ತವು. ಆದ್ರಿಂದ ಲೌಕಿಕವಾದ ವಿದ್ವಾಂಸರ, ದಾರ್ಶನಿಕರ ಅಥವಾ ವಿಜ್ಞಾನಿಗಳ ಪರಿಮಿತ ಗ್ರಹಿಕೆಗೆ ಮೀರಿದವನು ಭಗವಂತ. ಲೌಕಿಕ ಮೆಟೀರಿಯಲ್ ವಿದ್ವಾಂಸರು ಪನ್ನಗ ಪಂಡಿತರ್ನಗಳು ಬೊಕ್ಕ ದಾರ್ಶನಿಕರು ಫಿಲಾಸಫರ್ಸ್ ಬೊಕ್ಕ ವಿಜ್ಞಾನಿನಗಳು ಅಕ್ಲಿಗೆ ಮಾತ ಭಗವಂತ ಅರ್ಥ ಆಪುಜಿ. ಪರಿಶುದ್ಧ ಭಕ್ತರು ಅವನನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಲ್ಲ. ಭಕ್ತರಿಗೆ ಅರ್ಥ ಆಗ, ಏಕೆಂದ್ರೆ ಭಗವದ್ಗೀತೆಯಲ್ಲಿ 18.54 ಭಗವಂತನೇ ಉದ್ಘೋಷಿಸಿದಂತೆ ಜ್ಞಾನದ ಹಂತವನ್ನು ಮೀರಿ ಭಗವಂತನ ಭಕ್ತಿ ಸೇವೆಯಲ್ಲಿ ಮಗ್ನನಾದವನು ಮಾತ್ರ ಭಗವಂತನ ಸಹಜವನ್ನು ಅರಿಯಬಲ್ಲ. ಎಸ್, ಬ್ರಹ್ಮಭೂತ ಪ್ರಸನ್ನಾತ್ಮನ ಶೋಚದಿನ ಆಕಾಂಕ್ಷತಿ ಸಮಾ ಸರ್ವೇಶು ಭೂತೇಶು ಮದ್ಭಕ್ತಿ ಲಭತೆ ಬರ. ಆ ಪ್ಲಾಟ್ಫಾರ್ಮ್ ಅಂತ ಅರ್ಥ ಅವನಿಗೆ ಜ್ಞಾನದ ಹಂತವನ್ನು ಮೀರಿ ಭಗವಂತನ ಭಕ್ತಿ ಸೇವೆಯಲ್ಲಿ ತುಲೆ ಜ್ಞಾನದಾಯೇ ಭಕ್ತಿ ಸೇವೆ ಬರಲು ಅಪಗ ಮಾತ್ರ ಅರ್ಥ ಆಗಿ ಭಗವಂತನ ಲೋಕೋತ್ತರ ಪ್ರೇಮ ಸೇವೆಯಲ್ಲಿ ಮಗ್ನಾದ ವ್ಯಕ್ತಿಗೆ ಭಗವಂತ ಅಥವಾ ಅವನ ಪವಿತ್ರ ನಾಮ, ರೂಪ, ಗುಣಗಳು, ಲೀಲೆ ಮುಂತಾದವುಗಳು ಸ್ಪಷ್ಟ ಕಲ್ಪನೆ ಉಂಟಾಗುವುದಿಲ್ಲ. ಅದು ಭಗವಂತನ ಪ್ರೇಮ ಸೇವೆ ಮನ್ಪಾಂಡವು ಪ್ರೇಮ ಮನ್ಪೋಡಿಗೆ ಪ್ರೇಮ ಸೇವೆ ಭಕ್ತಿ ಶುದ್ಧ ಭಕ್ತಿಯ ಮಾತ್ರ ಪ್ರೇಮ ಸೇವೆ ಮನ್ಪನು ಅಕ್ಲೇಗ ಭಗವಂತ ಅಥವಾ ಅವನ ಪವಿತ್ರ ನಾಮ ಮಾತ ಒಂಜೆ. ಇತರ ಸಮಸ್ತ ಬಂಧನಗಳಿಂದ ಬಿಡುಗಡೆಯಾಗಿ ವ್ಯಕ್ತಿಯು ಮೊದಲು ಭಗವಂತನಿಗೆ ಶರಣಾಗಬೇಕು. ಫಸ್ಟ್ ನಮ್ಮ ಭಗವಂತಗೆ ಶರಣರಾವಡು ಎಂಬ ಭಗವದ್ ಮಾತು ವ್ಯಕ್ತಿಯು ಭಗವಂತನ ಪರಿಶುದ್ಧನಾದ ಕಟ್ಟಿಲ್ಲದ ಭಕ್ತನಾಗಬೇಕೆಂದು ಸೂಚಿಸುತ್ತದೆ. ಫಸ್ಟ್ ನಮ್ಮ ಶರಣರ ಆವಡು ಬೊಕ್ಕ ನಮ್ಮ ಭಕ್ತಿ ಸೇವೆ ಮಾಡ್ಬೋದು. ಆಗ ಮಾತ್ರ ಭಕ್ತಿ ಸೇವೆ ಫಲದಿಂದ ವ್ಯಕ್ತಿಯು ಅವನನ್ನು ಕುರಿತು ಅರಿತುಕೊಳ್ಳಬಹುದು. ಅಂಚಾದ ನಮ್ಮ ಫಸ್ಟ್ ಶರಣರ ಬೊನಫೈಡ್ ಗುರುಗೂ ಶರಣರಾದ ಭಕ್ತಿ ಸೇವೆ ಮಂತೊಂದಿತ್ತಂಡ ಬೊಕ್ಕದ ಕ್ರಮೇಣವಾದ ನಂಗೆ ಭಗವಂತನ ಬಗ್ಗೆ ಅರ್ಥ ಹಾಕೊಂಡು ಅತ್ಯುನ್ನತ ವಿದ್ವಾಂಸರಿಗೂ ಭಗವಂತನು ಅಚಿಂತ್ಯ ಎಂದು ಪರೀಕ್ಷಿತ್ ಮಹಾರಾಜ ಹಿಂದಿನ ಶ್ಲೋಕದಲ್ಲಿ ಒಪ್ಪಿಕೊಂಡಿದ್ದಾರೆ. ಭಯಂಕರ ಮಲ್ಲ ಫಿಲಾಸಫಿ ವಿದ್ವಾಂಸೆ ಆಗ್ಲ ಭಗವಂತ ಅರ್ಥ ಮನ್ಪರಾಬಜಿ.
ಹಾಗಾದ್ರೆ ಭಗವಂತನ ಬಗ್ಗೆ ತನಗಿರುವ ಅಪೂರ್ಣ ಜ್ಞಾನವನ್ನು ಖಚಿತಗೊಳಿಸುವಂತೆ ಮತ್ತೆ ಶುಕ ಮುನಿಗಳನ್ನು ಅವನು ಕೇಳಬೇಕಾಗಿತ್ತು. ದದವನದಲ್ಲಿ ಮೂಲು ಇತ್ತ ಆರು ದಾಯಿಗೆ ವಾಪಸ್ ಶುಕ ಮುನಿಡ ಕೇನೊಂದುಲ್ಲೇ ಭಗವಂತನ ಬಗ್ಗೆ ದಾಯಿಗೆ ಪರೀಕ್ಷಿತ ಮಾಡಿ ದಾಯಕ್ಕೆ ಏನೊಂದಿಲ್ಲ. ಕಾರಣ ಸ್ಪಷ್ಟವಾಗಿದೆ. ದಾಯಿ ಬಂದಾಗ ಶುಕಮುನಿಗಳು ವೈದಿಕ ಸಾಹಿತ್ಯದಲ್ಲಿ ಅಪಾರ ವಿದ್ವಾಂಸರಷ್ಟೇ ಅಲ್ಲ, ಅವರು ಆತ್ಮಸಾಕ್ಷ್ಯ ಹೊಂದಿದ ಮಹಾತ್ಮರಾಗಿದ್ದರು ಹಾಗೂ ಭಗವಂತನ ಶಕ್ತಿ ಸಂಪನ್ನ ಭಕ್ತರಾಗಿದ್ದರು. ದಾಯ ಬಂದಾಗ ಪರೀಕ್ಷಿತ್ ಮಹಾರಾಜ್ ಶುಕಮುನಿಯ ದಾಯಕಿಯನ್ನು ಬಂದಾಗ ಆರ್ ಖಾಲಿ ಜ್ಞಾನಿ ಮಾತ್ರ ಅರೆಗೆ ಆತ್ಮ ಸಾಕ್ಷಾತ್ಕಾರ ಬೊಕಾರು ಶುದ್ಧ ಭಕ್ತಿ ಭಗವಂತನ ಶಕ್ತಿ ಸಂಪನ್ನ ಭಕ್ತನು ಭಗವಂತನ ಅನುಗ್ರಹದಿಂದಾಗಿ ಭಗವಂತನಿಗಿಂತ ಮಿಗಿಲೇ ಆಗಿರುತ್ತಾನೆ. ಎಂಚ ಬಂದಾಗ ಭಗವಂತೆ ఆయన ಶುದ್ಧ ಭಕ್ತನ್ನು ಎಂಪವರ್ ಮಾಡ್ಬೋದು, ಆಯ್ದು ಜಾಸ್ತಿ దాని శక్తి కోర్పే ಮೂಲವೇನ ಬಂದಿದ್ದು. ದೇವದ ಪುರುಷ ಶ್ರೀರಾಮಚಂದ್ರ ಲಂಕಾ ದ್ವೀಪವನ್ನು ತಲುಪಲು ಸಮುದ್ರಕ್ಕೆ ಸೇತುವೆ ನಿರ್ಮಿಸಲು ಪ್ರಯತ್ನಿಸಿದ. ಅದೇ ದೇವೋತ್ತಮ ಪರಮಪುರುಷನ ಅಪ್ಪಟ ಭಕ್ತನಾಗಿದ್ದ ಹನುಮಂತನು ಲಂಘನ ಮಾತ್ರದಿಂದಲೇ ಅದನ್ನು ದಾಟಲು ಸಮರ್ಥನಾದ. ದೇವನ ಹನುಮಾನ್ ರಾವಣ ಪೋಯೆ ಓಡೆಗೆ ಲಂಕಗೆ ಇಂಬೆ ಕಲ್ಲು ಬರ್ದ ಏರ್ ಗ್ರೇಟ್ ಆಂಡ ಗ್ರೇಟ್ ರಾಮನೆ ಆಂಡ ರಾಮಿರದ ಅನುಮಾನಗ ಶುದ್ಧ ಭಕ್ತನು ಆತ್ ಎಂಪವರ್ಮೆಂಟ್ ಆರ್ ಜಾಸ್ತಿ ಶಕ್ತಿ. ಭಗವಂತನ ಶುದ್ಧ ಭಕ್ತರ ಬಗ್ಗೆ ಎಂತ ಕರುಣಾಳುವೆಂದರೆ ತನ್ನ ಪ್ರಿಯ ಭಕ್ತರು ತನಗಿಂತ ಶಕ್ತಿಶಾಲಿಗಳೆಂಬಂತೆ ತೋರಿಸ್ತಾನೆ. ದುರ್ವಾಸ ಮುನಿಗಳು ಲೌಕಿಕ ಸ್ಥಿತಿಯಲ್ಲಿ ಭಗವಂತನ ನೇರವಾಗಿ ತಲುಪುವಷ್ಟು ಸಮರ್ಥರಾಗಿದ್ದರು. ಅವರನ್ನು ತಾನು ರಕ್ಷಿಸಲ್ಲ ಎಂದು ಭಗವಂತನು ಹೇಳಿದನು. ಆದರೆ ಭಗವಂತನ ಭಕ್ತನಾದ ಅಂಬರೀಷ್ ದುರ್ವಾಸ ಮುನಿಯನ್ನು ರಕ್ಷಿಸ್ತಾನೆ. ಯಜಮನಾಗ ದುರ್ವಾಸ ಮುನಿ ವಿಷ್ಣು ನಡೆ ಓಪಿನಿ ಒಬ್ಬ ವಿಷ್ಣು ಅನ್ಪಿನಿ ಎಂಗದಾಲಮನ್ ಪ್ರಾಬ್ಜಿ ಈ ಪೋದು ಅಂಬರೀಷ್ ಮಹಾರಾಜ್ಗೆ ಅಡ್ಡಪೂರ್ಲ ಅಂಚಾದ ಅಂಬರೀಷ್ ಮಹಾರಾಜಿಗೆ ಪೋದು ಅಡ್ಡಪೂರ್ನಾಗ ಸುದರ್ಶನ ಉಂಟು ನೆತಾರ್ಥ ಎಂಚಿನ ಭಗವಂತಗ ತುಜಿಪಾವಡು ఆయన ಭಕ್ತಿ ಗ್ರೇಟ್ ಅಂತ ಏನರ್ಥ ಜಾಸ್ತಿ ಗ್ರೇಟ್ ಅಂತ ಅಂಚ ಜಾಸ್ತಿ ಶಕ್ತಿ ಕೊಡ್ಬೇಕು ಭಕ್ತಗ ಶುದ್ಧ ಭಕ್ತಗ. ಆದ್ರಿಂದ ಭಗವಂತನ ಭಕ್ತನೇ ಹೆಚ್ಚು ಶಕ್ತಿಶಾಲಿ. ಅಷ್ಟೇ ಅಲ್ಲ, ಭಗವಂತನ ನೇರವಾಗಿ ಆರಾಧಿಸುವಂತ ಅವನ ಭಕ್ತನನ್ನು ಆರಾಧಿಸುವುದು ಹೆಚ್ಚು ಪರಿಣಾಮಕಾರಿ ಎಂದು ಪರಿಗಣಿಸ. ಆಯ್ತು ನಮ್ಮ ದಾಯಿಗಳಿತ ಪ್ರಭುಪಾದನ ಅರಿನ ಆರಾಧನೆ ಮಾಡ್ಬೋದು. ದಯ ಬಂದಾಗ ಆರ್ ಮಸ್ತ್ ಶಕ್ತಿಶಾಲಿ ಇದೆಂಚ ಬಂದಾಗ ಪ್ರಭುಪಾದ ಪಂಡಿತ ರೇಮೆ ಅನ್ನೋ ಜನ ಭಗವಂತ ನಮ್ಮನ್ನು ಆಕ್ಸೆಪ್ಟ್ ಮಾಡ್ಬೋದು, ಇದನ್ನ ಆಕ್ಸೆಪ್ಟ್ ಮಾಡ್ಬೋದು. ಅಂಚ ಭಗವಂತೆ ಆಯನ ಶುದ್ಧ ಭಕ್ತರನ್ನು ಆತು ಶಕ್ತಿ ಕೊರ್ಪೆ. ಅದೊಂದು ತೀರ್ಮಾನವೆಂದರೆ ತೀವ್ರವಾಗಿ ಆಸಕ್ತನಾಗಿರುವ ಭಕ್ತನು ಮೊದಲು ಒಬ್ಬ ಗುರುವಿನ ಬಳಿಗೆ ಹೋಗಬೇಕು. ಅಂಚ ಬೇರೆ ಮಾತ ನಿಕ್ಲಿಗೆ ಭಕ್ತಿ ಆಸಕ್ತಿಯನ್ನು ಫಸ್ಟ್ ನಮ್ಮ ಒಂದು ಬೋನಫೈಡ್ ಗುರು ನಮ್ಮ ಕೈತಲ್ ಪೋಡು. ಆ ಗುರು ಕೇವಲ ವೈದಿಕ ಸಾಹಿತ್ಯದಲ್ಲಿ ಪರಿಣಿತನಾಗಿರುವುದಷ್ಟೇ ಅಲ್ಲ, ಭಗವಂತನ ಹಾಗೂ ಭಗವಂತನ ವಿವಿಧ ಶಕ್ತಿಗಳ ವಾಸ್ತು ಸಾಕ್ಷಾತ್ ಹೊಂದಿದ ಮಹಾಭಕ್ತನಾಗಿರಬೇಕು. ಎಸ್ ಎಲಂಜಿ ಎಂಗ್ಲ ಡೇಟ್ ಫಿಕ್ಸ್ ಆಂಡ್ ಆಲ್ಮೋಸ್ಟ್ ಜುಲೈ ಫಸ್ಟ್ ವೀಕ್ಗೆ ಗುರು ಮಹಾರಾಜ್ ಬರೋದಿಲ್ಲ. ಈಸೋಲಿನ ಜಯಪತಕ ಸ್ವಾಮಿ ಮಹಾರಾಜ್ ಅವ ಮಾತೆಲ್ಲ ಬಲೆ ಆಶೀರ್ವಾದ ಗೆತ್ತೊನ್ಲೆ ಭಾರಿ ಕಷ್ಟ. ದಯಬನ್ನಾಗ ಎನ್ಮೂರನೇ ಜನವರಿ ಬೋದಿತ್ತೆ ಮಾಯಪುರ್ಗು ಬೊಕ್ಕ ಮಾರ್ಚ್ ಇಡ್ಲ ಬೋದಿತ್ತೆ. ಎರಡು ಸತಿ ಲಿಂಕ್ ಭೇಟಿಯಾರ ನಾನು ಮಸ್ತು ಭಂಗ ಮನ್ನಾಗ ಮಸ್ತು ಭಂಗ ತಿಕ್ಕೋಡಣ್ಣ ಇತ್ತೆ ಆ ಇಡೆಗೆ ಬರೋದಿಲ್ಲ ನಿಕ್ಲಿಗೆ ಎಡ್ಡೆ ಅವಕಾಶ ಭೇಟಿಯಾರೆ ಮಾತೆಲ್ಲ ನಿಕ್ಲೆ ಅಡ್ಜಸ್ಟ್ಮೆಂಟ್ ಬಲ್ಲೆ ಒಂಜಿ ದಿನಕ್ಕೆ ಅಂತ ದೈವ ಭಕ್ತ ಗುರುವಿನ ಸಹಾಯವಿಲ್ಲದೆ ವ್ಯಕ್ತಿಯೊಬ್ಬನು ಭಗವಂತನ ಕುರಿತು ಆಧ್ಯಾತ್ಮಿಕತೆಯಲ್ಲಿ ಪ್ರಗತಿಯನ್ನು ಸಾಧಿಸಲಾಗುತ್ತದೆ. ಗುರು ಇಜ್ಜಂದೆ ನಂಗೆ ಭಗವಂತನ ಕೈತಲ್ ಪೋಯರೆ ಅವಶ್ಯ. ಶುಕಮುನಿಗಳಂತ ನಿಜವಾದ ಗುರುಗಳು ಭಗವಂತನ ಅಂತರಂಗ ಶಕ್ತಿಗಳಷ್ಟೇ ಅಲ್ಲದೆ ಭಗವಂತನ ಬಹಿರಂಗ ಶಕ್ತಿಯನ್ನು ಹೇಗೆ ಸಹಯೋಗವನ್ನು ಸಾಧಿಸ್ತಾನೆ ಎಂದು ವಿವರಿಸ್ತಾರೆ. ಅಂಚ ಶುಕಮುನಿ ನಿಜವಾದ ಗುರುಗೆ ಬೋತ್ ಎಂತ ಅಂತರಂಗ ಶಕ್ತಿ ಪನ್ನಗ ರಾಧಾರಾಣಿ ಬಹಿರಂಗ ಶಕ್ತಿನ ದೇವಿ ಅಂತರಶಕ್ತಿಯ ಮಾತ್ರ ಭಗವಂತನ ಬಹಿರಂಗ ಶಕ್ತಿಗಳಿಂದ ಹೇಗೆ ಸಹಯೋಗವನ್ನು ಸಾಧಿಸ್ತಾನೆ. ಶುದ್ಧ ಭಕ್ತಿಯರಿಗೆ ರಜ್ಜನ ಕೋಆಪರೇಟ್ ಮಾಡ್ಬೋದು, ಏರು ರಾಧಾರಾಣಿ ಕೋಆಪರೇಟ್ ಮಾಡ್ಬೋದು, ದೇವಿಲ ಕೋಆಪರೇಟ್ ಮಾಡ್ಬೋದು. ಎಸ್ ಅಂತರಂಗ ಶಕ್ತಿಯ ಭಗವಂತನ ಲೀಲೆಗಳು ಅವನ ವೃಂದಾವನದ ಕಾರ್ಯಗಳಲ್ಲಿ ಅಭಿವ್ಯಕ್ತವಾಗಿವೆ. ಅಂತರಂಗ ಶಕ್ತಿ ಬಂದಾಗ ವೃಂದಾವನ ಲೀಲೆ. ಆದರೆ ಅವನ ಬಹಿರಂಗ ಶಕ್ತಿಯ ಕಾರ್ಯಗಳು ಕಾರಣ ವಶಾಯಿ ವಿಷ್ಣು, ಗರ್ಭೋದಕ್ಷ ವಿಷ್ಣು ಮತ್ತು ಕ್ಷೀರೋದಕ್ಷ ವಿಷ್ಣು ರೂಪಗಳಲ್ಲಿ ನಿರ್ದೇಶವಾಗಿದೆ. ಮೆಟೀರಿಯಲ್ ವರ್ಲ್ಡ್ ಬಂದಾಗ ವಿಷ್ಣು, ಸ್ಪಿರಿಚುವಲ್ ವರ್ಲ್ಡ್ ಬನ್ನ ನಾರಾಯಣ. ಅಂಚ ಈ ಭೌತಿಕ ಲೋಕಕ್ಕೆ ಮೂಜಿ ವಿಷ್ಣು ನಗುಲೇರು. ಕಾರಣೋದಕ್ಷ ವಿಷ್ಣು ಬನ್ನ ಮಹಾವಿಷ್ಣು, ನೆಕ್ಸ್ಟ್ ಗರ್ಭೋದಕ್ಷ ವಿಷ್ಣು, ನೆಕ್ಸ್ಟ್ ಕ್ಷೀರೋದಕ್ಷ ವಿಷ್ಣು. ನಮ್ಮ ಹೃದಯ ಪರಮಾತ್ಮ ಆದ ಉಪನು ಕ್ಷೀರೋದಕ್ಷ ವಿಷ್ಣು. ಭಕ್ತರು ಭಗವಂತನ ರಾಸಲೀಲೆಗಳಂತ ಚಟುವಟಿಕೆ ಕೇಳುವುದರಲ್ಲಷ್ಟೇ ಆಸಕ್ತರಾಗಿರದೆ ಅವನ ಸೃಷ್ಟಿತತ್ವ ಸೃಷ್ಟ್ಯಾತ್ಮ ಕ್ರಿಯೆಗಳಿಗೆ ಸಂಬಂಧಿಸಿದ ಅವನ ಪುರುಷಾವತಾರಗಳು
ಲಕ್ಷಣಗಳು ಕೂಡ ತೀವ್ರವಾಗಿ ಆಸಕ್ತ ಆಗಿರುವುದು. ಖಾಲಿ ನಮ್ಮ ರಾಸಲೀಲೆ ಬಂದಾಗ ದಶಮ ಸ್ಕಂದ 10th ಕ್ಯಾಂಟೋಡ್ ಉಂಟು ಭಾಗವತಂ. ಐತ ಮತ್ತೆ ಆಸಕ್ತಿ ಉಪೇರಬಲ್ಲಿಗೆ ಪುರುಷಾವತಾರ ಬಂದಾಗ ಈ ಫಸ್ಟ್ ಕ್ಯಾಂಟೋ ಬಗ್ಗೆ ಸೆಕೆಂಡ್ ಕ್ಯಾಂಟೋ ನೆಟ್ಟಿಲಂಕ ಆಸಕ್ತಿ ಇರ್ಬೋದು, ರಡ್ಡಿಡ್ಲ ಆಸಕ್ತಿ ಇರ್ಬೋದು. ಇದಕ್ಕೆ ಆದರ್ಶ ಶಿಷ್ಯನಾದ ಪರೀಕ್ಷಿತ್ ಮಹಾರಾಜ ಮತ್ತು ಆದರ್ಶ ಗುರುಗಳ ಶುಕಮುನಿಗಳ ಉದಾಹರಣೆಯನ್ನು ಅನುಸರಿಸಬೇಕು ಎಂದು ಶ್ರೀಲ ವಿಶ್ವನಾಥ ಚಕ್ರವರ್ತಿ ಆಸಕ್ತ ವೈಷ್ಣವರಿಗೆ ಉತ್ತಮ ಸಲಹೆ ನೀಡಿದ. ಅಂಚಾದ ನಮ್ಮ ಏರೇ ನಮ್ಮ ಫಾಲೋ ಅನ್ಬೋಡು ಸರಿಯಾದ ಪರ್ಫೆಕ್ಟ್ ಟೀಚರ್ ಶುಕಮುನಿ, ಪರ್ಫೆಕ್ಟ್ ಸ್ಟೂಡೆಂಟ್ ಪರೀಕ್ಷಿತ್ ಮಹಾರಾಜ್ ಅಂಚ ಮುಕ್ಲೆ ನಮ್ಮ ಫಾಲೋ ಅನ್ಬೋಡು ಒಂದು ವಿಶ್ವನಾಥ ಚಕ್ರವರ್ತಿ ಪನ್ನೊಂದು ಲೇರು. ಎಸ್, ಹರೇ ಕೃಷ್ಣ.